ಅಪ್ಪೆ ಟೀಚರ್ ತುಳು ಚಲನಚಿತ್ರದಲ್ಲಿ ಮಹಿಳೆಯರಿಗೆ ಅವಮಾನ ಮಾಡಲಾಗಿದ್ದು, ಈ ಹಿನ್ನೆಲೆಯಲ್ಲಿ ಜೂನ್ 2ರಂದು ಮಂಗಳೂರಿನಲ್ಲಿ ಮಂಗಳೂರು ತಾಲೂಕು ಮಹಿಳಾ ಮಂಡಲಗಳ ಒಕ್ಕೂಟದಿಂದ ಪ್ರತಿಭಟನೆ ಆಯೋಜಿಸಲಾಗಿದೆ ಎಂದು ಮಹಿಳಾ ಸಂಘಟನೆ ಮುಖಂಡೆ ಚಂಚಲ ತೇಜೋಮಯ ತಿಳಿಸಿದ್ದಾರೆ. ಅವರು ಮಂಗಳೂರಿನಲ್ಲಿ ಮಹಿಳಾ ಮಂಡಲಗಳ ಒಕ್ಕೂಟದಿಂದ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ಚಿತ್ರದಲ್ಲಿ ಅತ್ಯಾಚಾರಕ್ಕೆ ಪ್ರೇರೇಪಣೆ ನೀಡುವ ಅಂಶಗಳಿವೆ. ಈ ಬಗ್ಗೆ ಜಿಲ್ಲಾಧಿಕಾರಿ ಸೆನ್ಸಾರ್ ಬೋರ್ಡ್ಗೆ ಕೂಡ ದೂರನ್ನ ಸಲ್ಲಿಸಲಾಗಿದೆ ಎಂದು ಹೇಳಿದರು. ನಮ್ಮಲ್ಲೂ ಇಂತಹ ಸಿನಿಮಾಕ್ಕೆ ಪ್ರೋತ್ಸಾಹ ಕೊಡುವುದು, ಯಾಕಂದ್ರೆ ಅದರಲ್ಲಿ ಕೆಲವು ದೃಶ್ಯಗಳು ಅತ್ಯಾಚಾರ ಮತ್ತು ಅತ್ಯಾಚಾರಕ್ಕೆ ಪ್ರಚೋದನೆ ನೀಡುವಂತಹ ಅಶ್ಲೀಲ ಸಂಭಾಷಣೆಯಿಂದ ಕೂಡಿದಂತಹ ಕೆಲವು ತುಣುಕುಗಳು ಅದರಲ್ಲಿದೆ. ಇಂಥ ಒಂದು ಯಾವುದೇ ಒಂದು ಸಿನಿಮಾ ಯಶಸ್ವಿ ಪ್ರದರ್ಶನವನ್ನು ಕಂಡಿತು ಅಂತಾದ್ರೆ ಮುಂದೆ ಅಂತಹದೇ ಸಿನಿಮಾವನ್ನು ನಿರ್ದೇಶಿಸಲು ಬಹಳ ಎಲ್ಲರೂ ಮುತುವರ್ಜಿ ತೋರಿಸ್ತಾರೆ. ಇನ್ನು ಮುಂದೆ ಅಂತಹ ಯಾವುದೇ ಒಂದು ಮಹಿಳೆಯರ ಮಾನಹಾನಿ ಮಾಡುವಂತಹ ಯಾವುದೇ ಸಿನಿಮಾಗಳು ಇನ್ನು ಮುಂದೆ ಬರಬಾರದು ಅನ್ನುವುದೇ ನಮ್ಮ ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಆಗಿದೆ. ನಾವು ಒಂದು ಏಪ್ರಿಲ್ ಅಲ್ಲಿ ಎಲ್ಲ ನಮ್ಮ ಹೆಂಗಸರೆಲ್ಲ ನೋಡಿಬಿಟ್ಟು ಹೀಗೆ ಅಂತ ಹೇಳಿದ್ರು ನೋಡ್ಕೊಂಡು ಬಂದು ನಾವು ಒಂದು ಮಹಿಳಾ ಒಕ್ಕೂಟದಲ್ಲಿ ಮೀಟಿಂಗ್ ಮಾಡಿದೆವು. ಮೀಟಿಂಗ್ ನಲ್ಲಿ ನಮಗೆ ಸಾರ್ವತ್ರಿಕವಾದ ಖಂಡನೆ ಬಂತು. ಇಂತಹ ಚಿತ್ರಗಳು ನಮ್ಮ ಕರಾವಳಿಯಲ್ಲಿ ಇನ್ನು ಮುಂದೆ ನಡೀಬಾರದು ಅನ್ನುವಂತಹ ಒಂದು ಒಕ್ಕೊರಳ ಬೇಡಿಕೆ ನಮ್ಮಲ್ಲೆಲ್ಲ ಬಂದಾಗ ನಾವೊಂದು ಲೆಟರ್ ಅನ್ನ ಮಾಡಿ DC ಅವರಿಗೆ, ಕಮಿಷನರ್ ಅವರಿಗೆ, ರಾಜ್ಯ ಮಹಿಳಾ ಆಯೋಗಕ್ಕೆ, ಸೆನ್ಸಾರ್ ಬೋರ್ಡಿಗೆ, ವಿವಿಧ ನಮ್ಮ ಇವರಿಗೆಲ್ಲರಿಗೆ ಕಳಿಸಿಕೊಟ್ಟೆವು. ಮಾಧ್ಯಮಗೋಷ್ಠಿಯಲ್ಲಿ ಚಂದ್ರಕಲಾ ನಂದಾವರ, KA ರೋಹಿಣಿ, ಸುಮನ್ ಶರಣ್, ಶಶಿಲೇಖಾ ಇನ್ನಿತರರು ಹಾಜರಿದ್ದರು.